ತುಳುನಾಡು ಆಚಾರ ವಿಚಾರ ವಿಭಿನ್ನ ಸಂಸ್ಕೃತಿಗಳ ಬೀಡು. ಇಲ್ಲಿನ ಜನರ ಜೀವನ ಶೈಲಿ, ಆಹಾರ ಕ್ರಮಗಳು ವಿಭಿನ್ನವೇ ಸರಿ. ಅದರಲ್ಲೂ ಇಲ್ಲಿಯ ಪ್ರಮುಖ ಆಚರಣೆಗಳಲ್ಲಿ ಆಟಿ ಅಮಾವಾಸ್ಯೆ ಒಂದು. ಆಷಾಢ ಮಾಸದಲ್ಲಿ ಬರುವ ಅಮಾವಾಸ್ಯೆ ತುಳುನಾಡ ಜನರಿಗೆ ಪ್ರಮುಖವಾದ ದಿನ. ಈ ಭಾಗದ ಪ್ರಮುಖ ಜನಪದ ಆಚರಣೆಯಾದ ಆಟಿ ಕಳೆಂಜ ಬರುವ ಸಮಯವಿದು. ಕರ್ನಾಟಕದ ಇತರೆ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಆಹಾರ ಪದ್ಧತಿ ಇವೆಲ್ಲವೂ ವಿಶಿಷ್ಟವಾಗಿ ಕಾಣುತ್ತದೆ. ಈ ವಿಶೇಷವಾದ ದಿನದಲ್ಲಿ ಮೊದಲು ನೆನಪಿಗೆ ಬರುವುದೇ ಪಾಲೆ, ಹಾಳೆ ಮರದ ಕಷಾಯ. 1000ದಷ್ಟು ಔಷಧ ಗುಣಗಳನ್ನು ಹೊಂದಿರುವ ಈ ಮರದ ತೊಗಟೆಯಿಂದ ರಸವನ್ನು ತೆಗೆದು ಖಾಲಿ ಹೊಟ್ಟೆಗೆ ಕುಡಿಯುವ ಪದ್ಧತಿ ಹಿಂದಿನಿಂದಲೂ ಬಂದಿರುವ ವಿಶಿಷ್ಟವಾದ ಕ್ರಮ. ತುಳುವರು ತಮ್ಮದೇ ಆದ ಕ್ಯಾಲೆಂಡರ್ ಅನುಸರಿಸುತ್ತಾರೆ. ಹಾಗಾಗಿ ಜುಲೈ ಆಗಸ್ಟ್ ಮಧ್ಯೆ ಬರುವ ತಿಂಗಳನ್ನು ಆಟಿ ಎಂದು ಕರೆಯಲಾಗುತ್ತೆ. ಆಟಿ ತಿಂಗಳ ಅಮಾವಾಸ್ಯೆ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಪಾಲೆ ಮರದ ಕಷಾಯ ಕುಡಿಯುವುದರಿಂದ ಮುಂದಿನ ಆಷಾಢ ಮಾಸದವರೆಗೂ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಈ ಕಷಾಯದಿಂದ ವೃದ್ಧಿಯಾಗುತ್ತದೆ ಎಂಬ ಅಚಲವಾದ ನಂಬಿಕೆ ಈ ಭಾಗದ ಜನರದ್ದು. ಈ ಪದ್ಧತಿ ಸಾವಿರಾರು ವರ್ಷಗಳಿಂದ ಹಿರಿಯರು ಅನುಸರಿಸಿದ ಮಾರ್ಗ. ಹಾಗಾದರೆ ಏನಿದು ಆಟಿ ಅಮಾವಾಸ್ಯೆಯ ಪಾಲಿದ ಕೆತ್ತಿದ ಕಷಾಯ? ಏನಿದರ ವಿಶೇಷತೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಪಾಲೆ ಮರ ಒಂದು ರೀತಿಯಲ್ಲಿ ಹಾಲಿನ ರೂಪದಲ್ಲಿ ರಸ ಕೊಡುವ ಮರ. ಆಟಿ ಅಮಾವಾಸ್ಯೆಯಂದು ಈ ಮರದಲ್ಲಿ ಮದ್ದಿನ ಅಂಶವನ್ನು ಹೊಂದಿದ್ದು ದೈವಿಕ ಸ್ಥಾನ ಈ ಮರದಲ್ಲಿದೆ. ಈ ಮರದ ರಸದಲ್ಲಿ ಮಾಡುವ ಮದ್ದು ಕಹಿಯಾಗಿದ್ದರೂ ವರ್ಷಕ್ಕೆ ಬೇಕಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಮನುಷ್ಯನ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿ ಇದರಲ್ಲಿದೆ. ಪ್ರತಿಯೊಂದು ಗೊಂಚಲಲ್ಲೂ 7 ಎಲೆಗಳಿಂದ ತುಂಬಿರುವುದರಿಂದ ಇದನ್ನು ಸಪ್ತ ಪರಿಣಿಮರ ಅಂತಲೂ ಕರೆಯುತ್ತಾರೆ. ಇದರ ಕಾಂಡದ ಹೊರಭಾಗ ಬಿಳಿ ಬಣ್ಣದಿಂದ ಮತ್ತು ಒಳಭಾಗ ಹಳದಿ ಬಣ್ಣದಿಂದ ಕೂಡಿದೆ. ಇದರ ಹೂವು ಹಸಿರು ಬಣ್ಣವನ್ನು ಹೊಂದಿದೆ. ಕಾಯಿ 0.33 ರಿಂದ 0.66ರಷ್ಟು ಉದ್ದವಾಗಿರುತ್ತದೆ. ಇದರ ಬೀಜವು ಬಿಳಿಯಾಗಿದ್ದು ಹತ್ತಿ ಅಂಟಿರುತ್ತದೆ. ಹಿಂದಿನ ಕಾಲದಲ್ಲಿ ಬರೆಯಲು ಉಪಯೋಗಿಸುತ್ತಿದ್ದ ಈ ಮರವನ್ನು ಕಪ್ಪು ಹಲಗೆಯ ಮರ ಎಂದು ಈ ಮರಕ್ಕಿದೆ. ಪಾಲೆ ಮರದ ತೊಗಟೆಯ ಕಷಾಯ. ಪಾಲೆ ಮರದ ತೊಗಟೆ ಯಾರು ತರಬೇಕು ಅನ್ನೋದನ್ನು ಅಮಾವಾಸ್ಯೆಯ ಹಿಂದಿನ ದಿನವೇ ಮನೆಯವರು ನಿರ್ಧರಿಸುತ್ತಾರೆ. ಹಾಗಾಗಿ ಅದೇ ದಿನ ಸಂಜೆ ಆ ವ್ಯಕ್ತಿ ಕಾಡಿಗೋ ಗುಡ್ಡೆಗೋ ತೆರಳಿ ಆ ಮರವನ್ನು ಪತ್ತೆ ಹಚ್ಚಿ ಅದಕ್ಕೊಂದು ಗುರುತನ್ನು ಹಾಕಿ ಬರುತ್ತಾರೆ. ಅಮಾವಾಸ್ಯೆಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಮನೆಯ ಯಜಮಾನ ಅಥವಾ ನಿರ್ಧರಿಸಿದ ವ್ಯಕ್ತಿ ಮರವಿದ್ದ ಜಾಗಕ್ಕೆ ತೆರಳಿ ಬರೀ ಮೈಯಲ್ಲಿ ಹೋಗಿ ಮರದ ತೊಗಟೆ ತರಬೇಕು ಅನ್ನುವುದು ಹಿಂದಿನ ಸಂಪ್ರದಾಯ. ಆದರೆ ಈಗ ಬರೀ ಮೈಯಲ್ಲಿ ಹೋಗುವವರ ಸಂಖ್ಯೆ ಇಲ್ಲವೆನ್ನುವಷ್ಟು ಕಡಿಮೆಯಾಗಿದೆ. ಮುಂಜಾನೆ ಮರದ ಬುಡಕ್ಕೆ ಬಂದು ರೋಗ ನಿವಾರಿಸುವ ಎಲ್ಲಾ ಗುಣಗಳನ್ನು ತೊಗಟೆಗೆ ನೀಡು ಎಂದು ಪ್ರಕೃತಿ ಮಾತೆಯನ್ನು ಬೇಡಿಕೊಳ್ಳುತ್ತಾನೆ. ಪದ್ಧತಿಯಂತೆ ಪಾಲೆ ಮರಕ್ಕೆ 3 ಬಾರಿ ಪೊರಕೆಯಲ್ಲಿ ಹೊಡೆದು ನಂತರ ಕಲ್ಲಿನಿಂದಲೇ ತೊಗಟೆಯನ್ನು ತೆಗೆಯುತ್ತಾರೆ. ಔಷಧೀಯ ಸತ್ವಗಳು ಕಡಿಮೆಯಾಗುತ್ತದೆ ಎಂಬ ಕಾರಣಕ್ಕೆ ಕತ್ತಿ ಲೋಹಗಳನ್ನು ಬಳಸುವುದಿಲ್ಲ. ಪಾಲೆ ಮರದ ತೊಗಟೆ ಅಂತ ಕೆಲವು ವಿಷಕಾರಿ ಮರದ ತೊಗಟೆಗಳನ್ನು ತಂದು ಸೇವಿಸಿದ ಪರಿಣಾಮ ಮನೆಯವರೆಲ್ಲ ಸಾವನ್ನಪ್ಪಿರುವ ಘಟನೆಗಳು ಈ ಹಿಂದೆ ನಡೆದಿವೆ. ಹಾಗಾಗಿ ಪಾಲೆ ಮರದ ತೊಗಟೆ ತರುವವರು ಜಾಗರೂಕರಾಗಿರಬೇಕು. ಇದೇ ಕಾರಣಕ್ಕೆ ಅಮಾವಾಸ್ಯೆಯ ಮುಂಚಿನ ದಿನ ಮರವನ್ನು ಗುರುತಿಸಿ ಅದಕ್ಕೊಂದು ಹಗ್ಗವನ್ನು ಕತ್ತಿಯನ್ನು ಕಟ್ಟಿ ಬರುತ್ತಿದ್ದರು. ಕಷಾಯ ಸೇವಿಸುವ ವಿಧಾನ ಹೇಗೆ? ಮುಂಜಾನೆದ್ದು ಪಾಲೆ ಮರದ ತೊಗಟೆಯನ್ನು ತರಬೇಕು. ಓಮ, ಬೆಳ್ಳುಳ್ಳಿ, ಅರಿಶಿನ, ಕರಿಮೆಣಸು ಹಾಕಿ ಅರೆಯುವ ಕಲ್ಲಿನಲ್ಲಿ ಅರೆದು ರಸ ತೆಗೆಯುತ್ತಾರೆ. ಇವುಗಳನ್ನು ಬೆರೆಸುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ನಂತರ ಬಿಳಿ ಕಲ್ಲನ್ನು ಕೆಂಡಕ್ಕೆ ಹಾಕಿ ಬಿಸಿ ಮಾಡಿ ಪಾಲಿದ ಮರದ ಕಷಾಯಕ್ಕೆ ಹಾಕಿ ಮುಚ್ಚುತ್ತಾರೆ. ತದನಂತರ ಬರೀ ಹೊಟ್ಟೆಗೆ ಮನೆಯಲ್ಲಿರುವ ಎಲ್ಲಾ ಸದಸ್ಯರಿಗೂ ಕಷಾಯ ಕುಡಿಸುತ್ತಾರೆ. ಈ ಮರದ ರಸದ ಔಷಧ ಸೇವಿಸುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದರಿಂದ ಅದನ್ನು ಸಮತೋಲಿತಗೊಳಿಸಲು ಕಷಾಯ ಸೇವಿಸಿದ ನಂತರ ಮೆಂತ್ಯೆ ಗಂಜಿಯನ್ನು ಸೇವಿಸುತ್ತಾರೆ. ಕೆಲವೆಡೆ ಕೆರೆಯ ಗುಣ. ಪಾಲೆ ಮರದ ಕಷಾಯ ಮಲೇರಿಯಾ, ಅತಿಸಾರ, ಚರ್ಮದ ಸಮಸ್ಯೆಗಳು ಮತ್ತು ಅಸ್ತಮಾ ರೋಗದಿಂದ ಪಾರು ಮಾಡುತ್ತದೆ. ಈ ಮರವು ಆರೋಗ್ಯವನ್ನು ಮುಂದಿನ ಆಟಿ ತನಕ ಕಾಪಾಡುತ್ತದೆ ಎಂಬ ನಂಬಿಕೆ ಇದೆ. ಜನಪದ ಸಂಶೋಧನಾ ಕೇಂದ್ರದ ಸಂಶೋಧನೆಯು ಅಮಾವಾಸ್ಯೆಯ ದಿನದಂದು ಸಂಗ್ರಹಿಸಿದ ತಿಳಿ ರಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲವೋನೈಡ್ಸ್ ಎಂಬ ಪದಾರ್ಥವಿದೆ ಎಂದು ಸಾಬೀತುಪಡಿಸಿದೆ. ಸಂಗ್ರಹಿಸಿದ ರಸವು ನೈಸರ್ಗಿಕ ಸ್ಟೀರಾಯ್ಡ್ಗಳು ಮತ್ತು ಟೆರ್ಪಿನಾಯ್ಡ್ಗಳನ್ನು ಹೊಂದಿರುವುದರ ಜೊತೆಗೆ ರಸದ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ
ನಿರೋಧಕ ಶಕ್ತಿಗೆ ರಾಮಬಾಣವಾಗಿದೆ. ಇಂತಹ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸಂಪ್ರದಾಯವನ್ನು ಉಳಿಸುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇರಬೇಕು. ಹಳ್ಳಿ ಸೊಗಟಿನ ಆಚಾರ ವಿಚಾರಗಳು ನಶಿಸದಂತೆ ಕಾಪಾಡಬೇಕು. ನಮ್ಮ ತುಳುನಾಡಿನ ತುಳು ಸಂಸ್ಕೃತಿಯ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ. ಧನ್ಯವಾದ.